ಇಲ್ಲ ಹತ್ರ ಭಾಳ ಗನಗನ ಡ್ರೆಸ್ ಇದ್ದವು ಬಾರೆ ಇಲ್ಲಿ ಕಣ್ ಬಾ. ಎಷ್ಟು ಲಾಯ್ಕ್ ಇತ್ಕೊಂಡಿದೆ ಬಟ್ಟೆಗಳ. ಇಲ್ಬಾ. ಓ ಈ ಬೆಳೆದ ಬಟ್ಟೆ ಮಾತ್ರ ಒಳ್ಳೆ ಇತ್ತು. ಧೂಳು ಹಿಡ್ದು ಹೋಯ್ತು ಮಾತ್ರ, ಒಂದು ನೀಟ್ನೆಸ್ ಇಲ್ಲ, ಎಲ್ಲ ಧೂಳು ಹಿಡ್ದು ಶಿಶಿ ಮುಟ್ಟು ಕೆಡಿಯ ಬಟ್ಟೆ. ಅದು ಬಾರೆ ಮರೈತಿ. ಎಷ್ಟೊತ್ತಿ ಕಂಡ್ರು ಆ ಕಿವಿದು ರಬ್ಬರ್ ಬೆಂಡ್ ಅಲ್ಲೇ ಹೋಗಿ ನಿಂತ್ಕೊಂಬುದು. ಅಣ್ಣ ಇವು 10 ರೂಪಾಯಿ ಅವು ಕಿವಿದು ಎಷ್ಟು ಚಂದ ಇದ್ದ ಕಣ. ರಬ್ಬರ್ ಬ್ಯಾಂಡ್ ಅಂತೂ ಅಲ್ಲೇ ನಿಂತ್ಕೊಂಬಂತೆ ಮರೆ, ಎಷ್ಟು ಚಂದ ಇದ್ದ ಕಣ್ಣಿ ಪಳ 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 ಅಂತಿದ್ದು ಕಣ. 10 ರೂಪಾಯಿ ಅಷ್ಟೇ. ಬಾ ಸಾಕಿದೆ ನಂಗೆ, ಸಾಕು ಬಾ ಅಣ್ಣ. ಅಂಥದ್ದೇ ಸಾಕು. ಎಲ್ಲ ಗಮ್ಮಿಗೆ ಅದು ಇದು ಹಾವಳೆ ಎಲ್ಲ ಒಣಸಿಡ್ತಿರೋದು. ಒಂದಿನ ಹೈಕಂತ ಅಷ್ಟೊತ್ತೆ ಬಿದ್ದು ಹತ್ತದು. ಅದೇ ಸಾಕಂಬ್ರು. ಯಾಕೆ ನಿನ್ನ ಅಣ್ಣಂಗೆ ಕೊಡ್ಸೋಕ್ಕಾಗ್ತಿಲ್ಲ ಅನ್ಕಂಡ? ಬಾ ನಾನು ದುಡಿತಿಲ್ಲ ಈಗ. ನಿಂಗೆ ಯಾವ್ದು ಬೇಕು ತಾಕೋ. ಬಾ ಇಲ್ಲಿ ಎಷ್ಟೆಷ್ಟು ಒಳ್ಳೆ ಚೂಟಿದಾರ ಇದ್ದ ಕಣ್. ಅಯ್ಯೋ ಚೂಟಿದಾರ ಸ್ವಲ್ಪ ಇಲ್ಲ ಅಣ್ಣ, ಮನೇಲಿ ಎಷ್ಟು ಬೇಕಾದಷ್ಟಿದ್ದು. ಬೇಡ ಮನೇಲಿ ಇದ್ದೆ ಅಂತ ಕಂಡ್ರು ಅದೇ 3 ಮತ್ತೊಂದು ಚೂಟಿದಾರ ಹಾಕೋದು. ಒಂದು ಚಂದ ಇದ್ದದ್ದು ಬಟ್ಟೆ ಅಂತೂ ಒಂದು ತಗೊಂತಿಲ್ಲ. ಗಂಡ ಅದ ನನ್ನ ಕೀ ಅಂತೂ ಇಲ್ಲ. ದೊಡ್ಡ ಮನೆ ಅನ್ಕ ಕೊಟ್ಟು 7 ರೂಪಾಯಿ ಕೇಂಬರಿಲ್ದಿದ್ದಂಗೆ ಆಯ್ತೇನೋ. ಇರಲಿ ಬಾ ಈಗ. ಇಲ್ಲೆಲ್ಲ ಒಳ್ಳೊಳ್ಳೆ ಚಂದ ಇದ್ದೋ. ನೀನೊಂದು ತಕ್ಕೋ, ಅತ್ತಿಗೆಗೊಂದು ಯಾವ್ದು ಒಳ್ಳೇದು ಕಣ್ ತೆಕ್ಕೊಡು ಮಗ. ಬಾ ಹಾಂ ಅತ್ತಿಗೆ ಬೇಕಾದ್ರೆ ತಕ್ಕೋ ಅಣ್ಣ, ನೀನು ಲಾಯ್ಕ್ ಇದ್ದದ್ದೇ ತಕ್ಕೋ. ಬತ್ತೆ ತಡಿ ಯಾವ್ದನ್ಕ, ನಂಗೆ ಬೇಡ. 1 ನಿಮಿಷ ಬಂದೆ, ಇಲ್ಲೇ ಬಿಲ್ಲ ಮರ್ರೆ. ತಡೀನಿ ಎಷ್ಟಾಯ್ತು? ತಡಿಯೇ ಬಿಳ್ನಿ ಕೊಡ್ಬೇಡ, ನಾ ಬಂದೆ ಬಂದೆ. ಎಷ್ಟು 70 ಎಷ್ಟು? ಹಾಂ 3 ಕಿವಿದು 2 ತಲೆಗೆ ಹಾಕೋದು 50 ಆಯ್ತು. ಇನ್ನು 30 ಯಾವ್ದ್ರದ್ದು ಮರ್ರೆ ಅದು? ಹಾಂ ನೈಲ್ ಪಾಲಿಶ್ 3. ಹಾಂ 10 ರೂಪಾಯಿದಲ್ಲ, ಸಾಕು. ಹಾಂ 70 ರೂಪಾಯಿ ಆಯ್ತಲ್ಲ. ಕೊಡೋಣ. ಅಲ್ಲ ಮರೈತಿ, ಇಷ್ಟು ಸಂಬಳ ತಕ್ಕಂತೆ ಈ 10 ರೂಪಾಯಿದೆಲ್ಲ ಎಂತಕ್ಕೆ ತಕೊಂಬ ನೀನು? ಅದ ಮುಂಚಿಂತ ಹಾಗೆ ತಗೊಂಡು ಅಭ್ಯಾಸ ಆಯ್ತಣ್ಣ. ಮತ್ತೆ ಸಾಕು 10 ರೂಪಾಯಿದೆ ದಿನಕ್ಕೆಲ್ಲ ಸಾಕು ನನಗೆ. ಮತ್ತೆಂಥದ್ದು ಅದೊಂಚೂರು ದುಡ್ಡು ಜೋಡಿಸಿಟ್ರೆ ಮಕ್ಕಳಿಗಾರು ಆಗ್ತಲ್ಲ ಅಂದ್ಕೊಂಡೆ ಎಂತಕ್ಕಾರು. ಅಷ್ಟು ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೊಂಬರೈತಿ. ಮಕ್ಕಳಿಗಾರು ಎಂತ ಕಮ್ಮಿ ಐತಿ ಈಗ ಮಕ್ಕಳಿಗೆ? ಸದ್ಯಕ್ಕೆ ಆ ಮನೇಲಿ ಕಮ್ಮಿ ಅದು ನಿನಗೆ. ಎಲ್ಲರೂ ಹಿಂಗೆ ಹೇಳೋರಾದ್ರು. ಹಂಗಿದ್ದಿದ್ರೆ ನನ್ನ ಮಕ್ಳು ರಾಜರ ಥರ ಇರ್ತಿದ್ರು. ಸರಿ ಬಿಡಿ, ಈಗ ಬಾ ಅತ್ತಿಗೆ ಬಟ್ಟೆ ಕಂಬ ಅಂತ ಹೇಳ್ತಾರಲ್ಲ, ಮನೋರೋಗಕ್ಕೆ ಮದ್ದಿಲ್ಲ ನಂಬರು. ಆ ಥರ ಆಯ್ತು ನಿನ್ನ ಕತ್ತಿ. ಅಷ್ಟು ಒಳ್ಳೆ ಅತ್ತಿ ಮಾವ ಇದ್ರು ಮರೈತಿ. ಅಷ್ಟು ಇತ್ತು, ಆಸ್ತಿ ಇತ್ತು, ಜಾಗ ತೋಟ ಹೊಲ ಎಲ್ಲ ಇತ್ತು. ನೀನೊಂದು ಯೋಚನೆ ಮಾಡಬೇಡ ಮಗ. ನೀನು ಆರಾಮ. ನೀನು ಒಂದು ಸಂಬಳದಲ್ಲಿ ಎಂತ ಮಾಡ್ತೆ ಇಡೀ ತಿಂಗಳು? ನಿಂಗೋಸ್ಕರ ಎಂತ ಖರ್ಚು ಮಾಡ್ಕೊತಿಲ್ಲ. ಒಂದು ಯಾವ್ದಾರು ಹಿಂಗಿನ ಸೇಲಿ ಒಪ್ಪೋದು 10 ರೂಪಾಯಿ 20 ರೂಪಾಯಿ ತಗೊಂಡು ಒಪ್ಪೋದು ಅಷ್ಟೇ ಅಲ್ದ. ಎಂತ ಇತ್ತು ಅದ್ರೊಳಗೆ? ನೀವು ಒಳ್ಳೊಳ್ಳೆ ರೀತಿ ಬಟ್ಟೆ ತಕೋ, ಖುಷಿಯೇ ಇರು. ಅಯ್ಯೋ ಬಿಡ, 30 ವರ್ಷ ದಾಡ್ತು, ಸಾಕಿದ್ದದ ಬಟ್ಟೆ. ನೊಟ್ಟಿ ಮಾತಾಡೋಕ್ಕಾತಿಲ್ಲ ಮರೈತಿ. ಹೌದು, ಹಾಳ್ತಾ ಇತ್ತಲ್ಲ ನೀನೀಗ. ಬಾ ಈಗ ಫಸ್ಟ್ ಬಟ್ಟೆ ಕಣ್. ಬಟ್ಟೆ ಎಲ್ಲ ಗನ್ಗನ ಇತ್ತಂಗೆ ಅನ್ಕಂಡ. ಏನು ರೇಟ್ ಇದ್ರದ್ದು? ಈ ಬಿಳಿ ಬಟ್ಟೆಯೇ ಎಲ್ಲ ಬಟ್ಟೆಗಿಂತ ಜಾಸ್ತಿ ಇಷ್ಟ. ಅದು ಮಾತ್ರ ಸೂಪರ್ ಇತ್ತು. ನನ್ನ ತಂಗಿಗೆ ಮಸ್ತ್ ಕಾಂತಿ ಬಟ್ಟೆ. ಇವಳಿಗೆ ಆ ಪಿಂಕ್ ಬಟ್ಟೆ ತಗೊಂಡ್ಲಕ್ಕೇನೋ. ಯಾವ ಬಟ್ಟೆ ಮುಟ್ಟಕ್ಕೆ ಹೋರು 1000 ರೂಪಾಯಿ 800 ರೂಪಾಯಿ, ಕಮ್ಮಿ ಬಟ್ಟೆಯೇ ಇಲ್ಲ. ಇಲ್ವಾ ಈ ಬಿಳಿ ಬಟ್ಟೆ ಕಾಣ, ಲೈಕಿತ್ತ ಕಣಿ ಬಟ್ಟೆ. ಬಿಳಿಯೇ ಬೆಳೆದೆ, ಪೂರ ಪ್ಯಾಂಟು ಬೆಳೆದೆ. ಎಲ್ಲೊಂಚೂರು ಎಂತ ಗೋಲ್ಡನ್ ಕಲರ್ ಥರ ಮಾಡಿರ್, ಲೈಕಿತ್ತು ಕಣ. ಹಾಂ ಈ ಬಟ್ಟೆ ಮಸ್ತಿತ್ತಣ್ಣ, ಸೂಪರ್ ಚಾಯ್ಸ್ ಮಾತ್ರ ನಿಂದು. ಒಳ್ಳೆ ಗ್ರ್ಯಾಂಡ್ ಇತ್ತು, ಫಂಕ್ಷನಿಗೆಲ್ಲ ಹಾಯ್ಕೊಂಡು ಒಪ್ಪಂಗೆ ಇತ್ತು ಕಣ. ಸೇಲಾಗಿ ಇಷ್ಟು ಒಳ್ಳೆ ಬಟ್ಟೆ ಚಂದ ಇತ್ತು. ಸ್ಲೀವ್ಸ್ ಉದ್ದಲ್ಲ, ನೆಟ್ಟೆಡ್ ಸ್ಲೀವ್ಸ್. ಒಳ್ಳೆ ಹತ್ತಣ್ಣ ಇದು, ಫಂಕ್ಷನಿಗೆಲ್ಲ ಬೆಸ್ಟ್. ತಕೋ ಹೊತ್ತಿಗೆ ತಕೋ. ರೇಟ್ ಇತ್ತು ಕಾಣದ್ರದ್ದು 1500 ರೂಪೀಸ್. 1500 ರೂಪಾಯಿ ಆತ್ತ ಕೊಡ್ಲಕ್ಕೆ. ಫುಲ್ ಸೆಟ್ ಅಲ್ಲ. ನಾನು ಮತ್ತೆ ಹಂಗೆ ಕಂಡಿದ್ದೆ, ಬಸ್ಸಲ್ಲಿ ಒಬ್ಬಳು ಇಂಥದ್ದೇ ಹೈಕ ಬತ್ತಾಳೆ ಕಾಣ. ಅದ್ಯಾವುದೋ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾಳೆ. ಒಂದೊಂದು ಸತಿ ಇದು ಹೈಕೊಂಡು ಬತ್ತಲು ಸೇಮ್ ಇದೇ ಥರ, ಒಂಚೂರು ಕಲ್ಲರ್ ಬೇರೆ. ಹೌದು, ಡಿಸೈನ್ ಎಲ್ಲ ಸೇಮೇ. ನೀನು ಹುಡುಗಿಯರ್ನೆಲ್ಲ ಜೋರು ಅಬ್ಸರ್ವ್ ಮಾಡ್ತಾ ಇರೋದು ಹಂಗಾರೆ. ಹೌದು, ಎಲ್ಲ ಡಿಸೈನ್ ಎಲ್ಲ ಕಂಡದ್ದು ಸಾಕು ನೀ ಬಸ್ಸಿಗೆ ಅವಳದ್ದು. ಯಾವ ಹುಡುಗಿಯದು? ಹಂಗೆಂತ ಇಲ್ಲದೆ ಒಂಥರ ಶೋ ಕಾಣ್ತಾರಲ್ಲ, ಹಂಗೈತಿ ಅಂತ ಇಷ್ಟು ಚಂದ ಕಾಣ್ತಾರಲ್ಲ. ಮತ್ತು ಇವಳಿಗೆಲ್ಲರ ಹಂಗಿಂದ ಏನಾರ ಬಟ್ಟೆ ತಗೊಂಬಕತ್ತನ್ಕ ಒಂದೊಂದ್ಸಲ ಹಾಗೆ ಕಾಮ್ದ್ರಲ್ಲಿ ಅಂತ ತಪ್ಪಿತ್ತಪ್ಪ. ಎಷ್ಟು ಚಂದ ಬಟ್ಟೆ ಹಾಯ್ಕೊಂತೀರಿ ಮತ್ತು ನೀವು ಕಾಮ್ದಲ್ದ. ನಮ್ಗಾರು ಕಾಣೋದೇ 4 ಬಣ್ಣದ ಬಟ್ಟೆ.
ಅದೇ 2-3 ಥರದ ಪ್ಯಾಂಟ್. ಅದು ಬಿಟ್ಟು ನಾವು ಬೇರೆ ಬಣ್ಣ ಹಾಕೊಂಬಕತ್ತ ಹುಡುಗ್ರ ಇಲ್ಲ ಅಲ್ದ ನಿಮ್ಗೆ ಕಣ್ ಬಣ್ಣದ ಒಳ್ಳೆ ಚಿಟ್ಟಿ ಕಣ್ಣಂಗೆ ಡ್ರೆಸ್ ಮಾಡ್ಕೊಂಡ್ಲಕ್ಕ. ಅದಕ್ಕೆ ನಾನು ಹಿಂಗೂ ಹೇಳುದು ಮಗ, ಚಂದ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡಿರ, ಸುಮ್ಮನೆ ಅವೇ ಒಂದು 4 ಬಟ್ಟೆ ಹಾಕೊಂಡ್ ಹಂಗಿಂತೆಲ್ಲ ಮಾಡಬೇಡ ಅನ್ಕಂಡು. ಒತ್ತಿಗೆ ಹತ್ರ ಇಷ್ಟು ಹೇಳಿದ್ರೆ ಸಾಕೀಗ. ನನ್ನ ಕತೆ ಪೊಡ್ಚ ಮರೀತಿ ಮತ್ತೆ ಅದೆಲ್ಲ ಮಾಡ್ಕೋಬೇಡ ನೀನು. ಹಾಂ ಆಯ್ತು, ಈ ಬಿಳಿ ಬಟ್ಟೆ ಇರಲಿ ಅಲ್ಲ ಹಂಗಾರೆ ನಿಂಗೆ. ಅಯ್ಯಪ್ಪ ನನಗೆ ಬೇಡ ಬೇಡ, ನಂಗಿದು ಬೇಡ. ಹಾಕೋ ಮರೈತಿ, ಸಿಂಪಲ್ಲಾಗಿ ನಿನ್ನ ಮೇಲೆ ಚಂದ ತೋರುತ್ತೆ. ಇದು ಕಣ್ ಹಾಗೆ ಬೇಕಾರೆ ಹಾಕೊಂಡ್ಲಕ್ಕ, ಇಲ್ಲ ನೀ ಜೀನ್ಸ್ ಒಟ್ಟಿಗೂ ಒಂದೊಂದ್ಸತಿ ಹಾಕೊಂಡ್ಲಕ್ಕ, ಅದು ಒಳ್ಳೆ ತೋರುತ್ತೆ ನಿಂಗೆ. ಅಯ್ಯಪ್ಪ ನಾನು ಜೀನ್ಸ್ ಹಾಕಂದ? ಇಲ್ಲ ಇಲ್ಲ, ನಾನು ಅವೆಲ್ಲ ಹಾಕೋದಿಲ್ಲ ಅಣ್ಣ, ನೀ ಸುಮ್ಮನೆ ಹಾಕೋ. ಅದು ನೀನು ಹೊತ್ತಿಗೆ ತಗೋ, ಒಳ್ಳೆ ತೋರುತ್ತೆ. ನನಗೆ ಯಾವ್ದಾರು ಸಾದಾ ಯಾವ್ದಾರು ಕೊಡ್ಸ ಸಾಕು. ಇಷ್ಟ ಆಯ್ತಲ್ದ ಒಟ್ಟು ಹೇಳು. ಇಷ್ಟ ಆದ್ದಿದ್ರ ಮೇಲೆ ಮತ್ತಿನ್ನು ದುಡ್ಡಿಂದೇ ಯೋಚನೆ ಮಾಡೋದು. ನಂಗೆ ಗೊತ್ತು, ಎಲ್ಲಿ ಮರಿತೀನಿ ನಿನ್ನ ಮಂಡಿ ಅಂತೂ ಇನ್ನೂ ಸಾಮಾಯಿಲಿಲ್ಲ ಮಾತ್ರ. ತಗೋ ಇದನ್ನೇ ಪ್ಯಾಕ್ ಮಾಡಿಸ್ದೆ. ಹೊತ್ತಿಗೆ ಒಂದು ತಗೋ. ಅದು ಪಿಂಕ್ ಇತ್ಕಂಡು ನಾನು ಹಿಂದೆ ಒದ್ಲಾಕಿತ್ತಾ? ಅವ್ರ ಹತ್ರ ಪಿಂಕ್ ಸುಮಾರು ಇತ್ತಣ್ಣ, ಇಲ್ಲೊಂದು ಹಸಿರು ಬಣ್ಣದ ಇತ್ಕಣ್ಣ, ಅದು ಲಾಯ್ಕಿತ್ತು. ಅದು ತಗೋ, ಅವರಿಗೆ ಒಪ್ಪುತ್ತೆ ಅವರಿಗೆ. ಹಾಂ, ಇದೊಂಥರ ಘನ ಆಗಿತ್ತು ಮರೈತಿ. ಅವಳು ಬಣ್ಣಕ್ಕೆ ಒಳ್ಳೆ ಒಪ್ಪುತ್ತು, ನೀ ಹೇಳುದು ಹೌದೇ. ಹಾಂ, ಭಾಳ ಲೈಕ್ ಅಂತಾಳೆ ಮಾತ್ರ ಇದನ್ನು ಹಾಕೊಂಡ್ರೆ. ಹೊತ್ತಿಗೆ ಎಷ್ಟು ಪುಣ್ಯ ಮಾಡಿರಣ್ಣ. ಅವ್ರಿಗೆ ಯಾವ್ದು ಲೈಕ್ ಅಂತ ಯಾವ್ದು ಲೈಕ್ ಅಂತಿಲ್ಲ, ಬಟ್ಟೆ ತಗೊಂಡು ಅವರಿಗೆಲ್ಲ ಕೆಲಸ ಮಾಡಿ ಕೊಡೋದು ಎಷ್ಟೆಲ್ಲ ಮಾಡ್ತೇನೆ ನೀನಲ್ದ. ಆರು ನೀನು ಇಷ್ಟೊಳ್ಳೆ ಗಂಡ ಆತೆ ಅಂತ ನಾನು ಎಣಿಸ್ಕೊಂಡೇ ಇರಲಿಲ್ಲ ಅಣ್ಣ. ಆಗಳಕ್ಕೆ ಎಷ್ಟು ಪೊಣ್ಕಿದ್ದಿದೆ ನೀನು, ಈಗ ಎಷ್ಟು ಸುಧಾರಿಸ್ಕೊಂಡು ಹೋಗ್ತಾ ಇಲ್ದ ನೀನು ಅತ್ತಿಗೆ ಒಟ್ಟಿಗೆ. ನಿಜ ಹೇಳ್ಕಂದ್ರೆ ಅತ್ತಿಗೆ ರಿಯಲಿ ಲಕ್ಕಿ.